ಕಾಂಗ್ರೆಸ್ ಮುಖಂಡ ಗುತ್ತಿಗೆದಾರ ಮುದರಗಡಿ ಡೇವಿಡ್ ಡಿಸೋಜಾ ಅವರ ಹತ್ಯೆ ಯುಪಿಸಿಎಲ್ ಗುತ್ತಿಗೆ ವಿಚಾರಕ್ಕೆ ಸಂಬಂಧಿಸಿದ ಆರ್ಥಿಕ ವ್ಯವಹಾರದ ವೈಮನಸ್ಸಿನಿಂದ ನಡೆದಿರುವುದು ತನಿಖೆಯಿಂದ ಬೆಳಕಿಗೆ ಬಂದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಡೇವಿಡ್ ಅವರನ್ನ ಹತ್ಯೆಗೈಯಲು ಉತ್ತರ ಭಾರತದ ವ್ಯಕ್ತಿಯೊಬ್ಬರು ಸುಪಾರಿ ನೀಡಿರುವುದು ಗೊತ್ತಾಗಿದೆ. ಸುಪಾರಿ ನೀಡಿದವರ ಪತ್ತೆಗಾಗಿ ಈಗಾಗಲೇ ವಿಶೇಷ ತಂಡವನ್ನ ಹೊರ ರಾಜ್ಯಕ್ಕೆ ಕಳುಹಿಸಲಾಗಿದೆ. ಹತ್ಯೆ ಪ್ರಕರಣದ A1 ಆರೋಪಿ ಶೂಟರ್ ರಾಜು ಬ್ಯಾಂಕ್ ಖಾತೆಗೆ 2 ಲಕ್ಷಕ್ಕೂ ಹೆಚ್ಚು ಹಣ ಪಾವತಿಯಾಗಿದ್ದು, ಕೊಲೆಗೆ ಮುನ್ನ ಹಾಗೂ ನಂತರ ಹಂತ ಹಂತವಾಗಿ ಹಣ ವರ್ಗಾವಣೆಯಾಗಿದೆ. ರಾಜು 9mm ಪಿಸ್ತೂಲಿನಿಂದ ಡೇವಿಡ್ ಮೇಲೆ ಗುಂಡು ಹಾರಿಸಿ ಹತ್ಯೆಗೈದಿದ್ದಾನೆ. ಆರೋಪಿಯಿಂದ ಪಿಸ್ತೂಲ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು. ಇನ್ನು ಕೃತ್ಯಕ್ಕೆ ಸಂಬಂಧಿಸಿ ಆರೋಪಿಗಳನ್ನು ಬೈಂದೂರಿನ ಒತ್ತಿನೆಣೆ, ಭಟ್ಕಳ ಹಾಗೂ ಕುಮಟಾದಲ್ಲಿ ಬಂಧಿಸಲಾಗಿದೆ. ಘಟನೆ ಬಳಿಕ ಆರೋಪಿಗಳು ಉಡುಪಿ ಜಿಲ್ಲೆಯಿಂದ ಹೊರ ಹೋಗದಂತೆ ಜಿಲ್ಲೆಯ ಎಲ್ಲಾ ಗಡಿ ಭಾಗಗಳಲ್ಲಿ ನಾಕಾಬಂದಿ ನಡೆಸಲಾಗಿತ್ತು. ಉಡುಪಿ ಹಾಗೂ ಭಟ್ಕಳ ರೈಲು ನಿಲ್ದಾಣಗಳಲ್ಲಿಯೂ ತಪಾಸಣೆ ಬಿಗಿಗೊಳಿಸಲಾಗಿತ್ತು. ರೈಲ್ವೆ ಪೊಲೀಸರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರ ಸಹಕಾರ ಪಡೆಯಲಾಗಿತ್ತು. ಪ್ರಕರಣದ ತನಿಖೆಯಲ್ಲಿ 500ಕ್ಕೂ ಹೆಚ್ಚು ಪೊಲೀಸರು ಕಾರ್ಯನಿರ್ವಹಿಸಿದ್ದಾರೆ ಎಂದು ಎಸ್ಪಿ ವಿವರಣೆ ನೀಡಿದರು. ಇನ್ನು A1 ಆರೋಪಿ ರಾಜು ವಿರುದ್ಧ ಮಹಾರಾಷ್ಟ್ರ, ದೆಹಲಿ, ಉತ್ತರ ಪ್ರದೇಶ ಹಾಗೂ ರಾಜಸ್ಥಾನ ಸೇರಿದಂತೆ 5 ರಾಜ್ಯಗಳಲ್ಲಿ ಕೊಲೆ, ಮಹಿಳೆಯರ ಮೇಲೆ ಹಲ್ಲೆ, ದರೋಡೆ ಸೇರಿದಂತೆ 26 ಪ್ರಕರಣಗಳಿವೆ. ಇನ್ನು A2 ಆರೋಪಿ ಅನಮೋಲ್ ವಿರುದ್ಧ 2018ರ ಬಳಿಕ 4 ರಾಜ್ಯಗಳಲ್ಲಿ 8 ಪ್ರಕರಣಗಳು ದಾಖಲಾಗಿವೆ. ಜಿಯಾವುಲ್ ವಜುಲ್ ಶೇಖ್ ವಿರುದ್ಧ ದರೋಡೆ, ಶೂಟೌಟ್ ಹಾಗೂ ಡಕಾಯಿತಿ ಸೇರಿದಂತೆ 12 ಪ್ರಕರಣಗಳಿವೆ. ತನಿಖೆ ಮುಂದುವರೆದಿದೆ ಎಂದು ಎಸ್ಪಿ ಹೇಳಿದರು. ಈ 3 ಜನ ಆರೋಪಿಗಳದ್ದು CCTVಯಲ್ಲಿ ತುಂಬ ಕ್ಲಿಯರ್ ಆಗಿ ಮ್ಯಾಚಿಂಗ್ ಆಗಿರೋದ್ರಿಂದ ಮತ್ತೆ ಅವ್ರದ್ದು ಕ್ರಿಮಿನಲ್ ಹಿನ್ನೆಲೆ ಚೆಕ್ ಮಾಡಿದಾಗ ಇದರಲ್ಲಿ ಮೇನ್ ಆರೋಪಿಯಾಗಿರುವಂತಹ ರಾಜು ಎಂಬವರು ಉತ್ತರ ಪ್ರದೇಶನವರು. ಅವ್ರ ಮೇಲೆ ನಮಗೆ ಸದ್ಯಕ್ಕೆ ಪೊಲೀಸ್ ರೆಕಾರ್ಡ್ಸಲ್ಲಿ 26 ಪ್ರಕರಣಗಳು ಸಿಕ್ಕಿದೆ. ಅದರಲ್ಲಿ ಇದೇ ಥರ ವೆಪನ್ಸ್ ಯೂಸ್ ಮಾಡುವಂಥದ್ದು, ಮರ್ಡರು, ಎಕ್ಸ್ಟಾರ್ಷನ್ ಮತ್ತು ಮಹಿಳೆಯರ ಮೇಲೆ ಹಲ್ಲೆ ಆಗಿರುವಂಥದ್ದು, ಈ ಥರ ಸುಮಾರು, ಮತ್ತು ರಾಬರಿ, ಈ ಥರ ಸುಮಾರು ಪ್ರಕರಣಗಳು ನಮಗೆ 5 ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮಾಡಿದ್ದಾಗಿ ಕಂಡು ಬಂದಿದೆ. ಮಹಾರಾಷ್ಟ್ರ, ಡೆಲ್ಲಿ, ಉತ್ತರ ಪ್ರದೇಶ, ರಾಜಸ್ಥಾನ್ ಮತ್ತು ಇತರ ಸ್ಟೇಟ್ಗಳಲ್ಲಿ 5 ಸ್ಟೇಟ್ಗಳಲ್ಲಿ ಆರೋಪಿ A1 ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥದ್ದು. ಇನ್ನೂ ಅಡಿಷನಲ್ ಕೇಸಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ನಮಗೆ ಫುಲ್ ಡೇಟಾ ಸಿಗಲಿಲ್ಲ. ಇನ್ನೊಬ್ಬ ಆರೋಪಿ ಅಜಯ್ ರಸ್ತೋಗಿ ಎಲಿಯಾಸ್ ಅನ್ಮೋಲ್ ಅಂತ ಹೇಳಿ, ಅವರು ಉತ್ತರಾಖಂಡ್ ಮೂಲದವರು. ಅವ್ರದ್ದು ಸದ್ಯಕ್ಕೆ 2018 ನಂತರ ಆಗಿರುವಂಥ ಕೇಸಸ್ ನೋಡಿದ್ರೆ ಅವ್ರ ಮೇಲೂ ಸದ್ಯಕ್ಕೆ ನಮಗೆ 8 ಪ್ರಕರಣಗಳಾಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದು ಸಹ 4 ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಆಗಿರುವಂಥದ್ದು ಕಂಡು ಬಂದಿದೆ. 3ನೇ ಆರೋಪಿ ಜಿಯಾವುಲ್ಲಾ ಅಂತ ಹೇಳಿ, ಜಿಯಾವುಲ್ ವಜುಲ್ ಶೇಖ್ ಎಲಿಯಾಸ್ ದೀಪಕ್ ಅಂತ ಹೇಳಿ, ಆ ವ್ಯಕ್ತಿದು ಕ್ರಿಮಿನಲ್ ಹಿನ್ನೆಲೆ ಚೆಕ್ ಮಾಡಿದಾಗ ಮುಂಬೈ ಪೊಲೀಸಲ್ಲಿ ಸದ್ಯಕ್ಕೆ 12 ಕೇಸಸ್ ಡೀಟೇಲ್ ಸಿಕ್ಕಿದೆ. ಅದರಲ್ಲಿ ರಾಬರಿ, ಡಕಾಯಿಟಿ, ಫೈರಿಂಗ್ ಇನ್ಸಿಡೆಂಟ್ಸ್ ಆಗಿರೋದೆಲ್ಲ ನಮಗೆ ಕಂಡು ಬಂದಿದೆ. ಮತ್ತು ಫರ್ದರ್ ಬೇರೆ ಬೇರೆ ಸ್ಟೇಟ್ಗಳಿಗೆ ಕಳಿಸಿ ಪ್ರತಿಯೊಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ಮತ್ತೆ ಮಾಹಿತಿ ಕಲೆ ಆಗ್ತೀವಿ. ಸೊ ಇದೊಂದು ಕ್ಲಿಯರ್ ಕಟ್ ಪ್ರೊಫೆಷನಲ್ ಸುಪಾರಿ ಗ್ಯಾಂಗ್ ಬಂದಿರುವಂಥದ್ದು. ಮತ್ತು ಇದೇ ಥರ ಸುಮಾರು ಪ್ರಕರಣಗಳಿಗೆ ಹಿಂದೆ ಮಾಡಿ ತಲೆಮರೆಸ್ಕೊಂಡು ಒಂದು ಸ್ಟೇಟಿಂದ ಬೇರೆ ಸ್ಟೇಟಿಗೆ ಓಡಾಡಿರುವಂಥ ವ್ಯಕ್ತಿಗಳು ನಮಗೆ ಕ್ಲಿಯರ್ ಕಟ್ ಆಗಿ ಈಗ ಗೊತ್ತಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದಿರೋದು, ಇವರಿಗೆ ಯಾರು ಈ ಸುಪಾರಿ ಕೊಟ್ಟಿದ್ದಾರೆ, ಅದೇ ರೀತಿ ಯಾವ ಕಾರಣಕ್ಕೆ ಈ ವ್ಯಕ್ತಿ ನಮ್ಮ ಡೇವಿಡ್ ಡಿಸೂಜಾ ಅವರನ್ನು ಮರ್ಡರ್ ಮಾಡೋಕ್ಕೆ ಆಗಿದೆ ಅಂಥದ್ದು. ಸೊ ನಮಗೆ ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ನಾರ್ತ್ ಇಂಡಿಯಾದಲ್ಲಿರುವಂತಹ ಒಂದು ಸ್ಟೇಟಲ್ಲಿರುವಂತಹ ಒಬ್ಬ ವ್ಯಕ್ತಿ, ಇವರೊಟ್ಟಿಗೆ ಫೈನಾನ್ಷಿಯಲ್ ವ್ಯವಹಾರ ಇದ್ದ ಒಬ್ಬ ವ್ಯಕ್ತಿ ಈ ಕೆಲಸವನ್ನು ಮಾಡಿಸಿದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿರೋದು. ಅದು ಸದ್ಯಕ್ಕೆ ತನಿಖೆಯಲ್ಲಿ ಇರೋದ್ರಿಂದ ಅದರದ್ದು ಫರ್ದರ್ ಡೀಟೇಲ್ಸ್ ನಮಗೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಮತ್ತು ಅದಲ್ಲದೆ ಇಲ್ಲಿ ಅವರು ಘಟನೆಗೆ ಯೂಸ್ ಮಾಡುವಂಥ ಮೋಟರ್ ಸೈಕಲ್ ಯರ್ಮಾಳ್ ಹತ್ರ ಬಿಟ್ಟು ಹೋಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದು ಅದನ್ನು ಮಾಜರ್ ಮಾಡಿ ಸೀಸ್ ಮಾಡಿದ್ದೀವಿ. ಅದೇ ರೀತಿ ಘಟನೆಗೆ ಯೂಸ್ ಮಾಡಿರುವಂಥ ಪಿಸ್ಟಲ್ ಏನಿದೆ ಅದನ್ನು ಸೀಸ್ ಮಾಡಿ ರಿಕವರಿ ಆಗಿದೆ. ಇವರೆಲ್ಲ ಪ್ರೊಫೆಷನಲ್ಸ್ ಇದ್ದಾರೆ. ಪ್ರತಿಯೊಬ್ಬರ ಹತ್ರ 2-3 ಫೋನ್ಸು ಮತ್ತು 3 ಅಥವಾ 4 ಸಿಮ್ ಕಾರ್ಡ್ಸು. ಮತ್ತು ಯಾವ ಲೆವೆಲಿಗೆ ಅಂತ ಹೇಳಿದರೆ, ಇದರಲ್ಲಿ ಇರುವಂಥ 3 ವ್ಯಕ್ತಿಗಳಿಗೆ ಒಬ್ಬೊಬ್ರದ್ದು ನಿಜವಾದ ಹೆಸರು ಅಥವಾ ಐಡೆಂಟಿಟಿ ಬಗ್ಗೆ ಫುಲ್ ಕ್ಲಾರಿಟಿ ಇಲ್ಲ. ಆ ಒಂದು ಲೆವೆಲ್ ಆಫ್ ಪ್ರತಿಯೊಬ್ಬರಿಗೂ 2-3 ಐಡೆಂಟಿಟೀಸ್ ಇಟ್ಕೊಂಡು ಪ್ರೊಫೆಷನಲ್ ಕಿಲ್ಲರ್ಸ್ ಆಗಿ ಓಡಾಡ್ತಿರುವಂಥದ್ದು ಕಂಡು ಬಂದಿದೆ. ಘಟನಾ ಸ್ಥಳದಲ್ಲಿ ಬಂದು ಮಾಡಿರುವಂಥವರಿಗೆ
ಕೋಆರ್ಡಿನೇಟ್ ಮಾಡಿದ 3 ವ್ಯಕ್ತಿ ಈಗ ಅರೆಸ್ಟ್ ಆಗಿದ್ದಾರೆ. ಅದಲ್ಲದೆ ಇವರಿಗೆ ಮತ್ತೆ ಲೋಕಲಿ ಲಾಜಿಸ್ಟಿಕ್ ಸಪೋರ್ಟ್ ಕೊಟ್ಟಿರುವಂಥದ್ದು. ನಮಗೆ ತಿಳಿದ ಪ್ರಕಾರ ಇವರು 2 ತಿಂಗಳ ಮುಂಚೆ ಇಲ್ಲಿ ಬಂದು ರೆಕ್ಕಿ ಮಾಡಿ ಹೋಗಿದ್ದಾರೆ. ಕೆಲವೊಂದು ಸ್ವಲ್ಪ ಟೈಮ್ ಇಲ್ಲಿ ಸ್ಟೇ ಮಾಡಿದ್ದಾರೆ, ಉಡುಪಿಯಲ್ಲೇ ಸ್ಟೇ ಮಾಡಿದ್ದಾರೆ ಅಂತಲೂ ಮಾಹಿತಿ ಇದೆ. ಸೊ ಇದಕ್ಕೆಲ್ಲ ಯಾರು ಸಾಥ್ ಕೊಟ್ಟಿದ್ದಾರೆ, ಯಾರು ಸಪೋರ್ಟ್ ಮಾಡಿದ್ದಾರೆ, ಅದರ ಬಗ್ಗೆ ನಾವು ಮತ್ತೆ ತನಿಖೆ ಮುಂದುವರಿಸಿ ಇಲ್ಲಿ ಲೋಕಲ್ ಯಾರು ಇವರಿಗೆ ಈ ಮನೆ ಕೊಟ್ಟಿದ್ದು ಇದೆಲ್ಲ ಸಪೋರ್ಟ್ ಏನಿದೆ ಅದನ್ನು ನಾವು ಪತ್ತೆ ಮಾಡ್ತೀವಿ. ಅದಲ್ಲದೆ ಇವ್ರದ್ದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು, ಕಾಲ್ ಡೇಟಾ ರೆಕಾರ್ಡ್ಸ್ ಮತ್ತು ಈ ಥರ ಏನು ಸೈಂಟಿಫಿಕ್ ಎವಿಡೆನ್ಸಸ್ ಕಲೆಕ್ಟ್ ಮಾಡೋಕ್ಕಾಗ್ತದೆ ಅದೆಲ್ಲ ನಾವು ಕಲೆಕ್ಟ್